ಮಂಗಳೂರು ಬ್ಯಾಡ್ ಮಂಗಳೂರು ಅಲ್ಲ, ಬ್ರ್ಯಾಂಡ್ ಮಂಗಳೂರು. ಆದರೆ ಜಿಲ್ಲೆಯಲ್ಲಿ ನಡೆದ ಕೆಲವೊಂದು ಘಟನೆಗಳಿಂದ ಇಂತಹ ಹೆಸರು ಬರುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಂತ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ಪತ್ರಕರ್ತರು ಹಾಗೂ ಜಿಲ್ಲಾಧಿಕಾರಿ ಅವರ ನಡುವೆ ನಡೆದ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಂಗಳೂರಿನಲ್ಲಿ ಜನರ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾ ವ್ಯವಸ್ಥೆಗಳು ಇವೆ. ಒಳ್ಳೆಯ ವಿಚಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಈ ಜಿಲ್ಲೆ ಬೆಂಬಲವನ್ನ ನೀಡುತ್ತೆ. ಪತ್ರಕರ್ತರಿಂದ ಬ್ಯಾಡ್ ಮಂಗಳೂರು ಎಂಬ ಅಭಿಯಾನ ಶುರುವಾಗಿದೆ. ಬ್ಯಾಡ್ ಮಂಗಳೂರು ಹೇಳೋದಕ್ಕೂ ಮೊದಲು ಮಂಗಳೂರು ಬ್ರ್ಯಾಂಡ್ ಮಂಗಳೂರು. ಕೆಲವೊಂದು ವಿಚಾರಗಳಿಂದ ಬ್ರ್ಯಾಂಡ್ ಮಂಗಳೂರು ಹೆಸರಿಗೆ ಧಕ್ಕೆಯಾಗಿದೆ. ಇದು ಬೇಸರದ ವಿಚಾರ ಅಂತ ಖೇದ ವ್ಯಕ್ತಪಡಿಸಿದ್ರು. ಇನ್ನು ಜನರಲ್ಲಿ ಋಣಾತ್ಮಕತೆಯನ್ನ ಹೋಗಲಾಡಿಸಿ ಧನಾತ್ಮಕತೆಯನ್ನ ತುಂಬೋ ಕೆಲಸವಾಗಬೇಕಾಗಿದೆ. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಮಾತ್ರ ಅಲ್ಲ, ಜವಾಬ್ದಾರಿಯುತ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಇದು ಆಗಿದೆ. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ತಿಳಿಸಿದ್ರು. Bangalore is like, everybody's favorite district. Yakendre, the unique thing about Bangalore is governance is there. Governance doesn't happen only with government. It happens with civil society, media. It happens with the various institutions. ಆ ಒಂದು ಕೆಪಾಸಿಟಿ ಇರುವ ಒಂದೇ ಜಿಲ್ಲೆ ಅಂತ ನಾವು ಹೇಳಬಹುದು. ಇಡೀ ನಮ್ಮ ಸ್ಟೇಟ್ ಅಲ್ಲಿ ಎಲ್ಲದರಲ್ಲಿ ಒಂದು ಪಾಸಿಟಿವಿಟಿ ಇರುವ ಒಂದು ಜಿಲ್ಲೆ. ಯಾವುದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಸ್ಟ್ರೈಟ್ ಫಾರ್ವರ್ಡ್ ವರ್ಕ್ಗೆ ಸಪೋರ್ಟ್ ಕೊಡುವ, ಸ್ಟ್ರೈಟ್ ಫಾರ್ವರ್ಡ್ ವರ್ಕ್ ಜೊತೆಗೆ ನಿಲ್ಲುವ ಒಂದು ಜಿಲ್ಲೆ.